ಪ್ರತಿಭಟನೆ, ಬೃಹತ್ ಪ್ರತಿಭಟನೆಯನ್ನು ಈ ಸೂರತ್ ಭಾಗದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಬಹುಶಃ ದಕ್ಷಿಣ ಕನ್ನಡ ಮತ್ತು ಉಡುಪಿ ಈ ಭಾಗದಲ್ಲಿ ಏಕಕಾಲದಲ್ಲಿ ಎಲ್ಲ ಕಡೆ ಸಹ ಪ್ರತಿಭಟನೆ ಆಗ್ತಾ ಇದೆ. ತಮಗೆಲ್ಲ ಗೊತ್ತಿದೆ, ಸರ್ಕಾರದ ಏನು ನ್ಯೂನ್ಯತೆಗಳ ಬಗ್ಗೆ ಬಹಳಷ್ಟು ತಮಗೆಲ್ಲ ಗೊತ್ತಿರುವಂತ ಸಂಗತಿ. ಸರ್ಕಾರಿ ಕೆಲಸ, ಯಾವುದೇ ಕೆಲಸ ಕಾರ್ಯಗಳು ಈಗ ಸರ್ಕಾರಿಗಳೆಲ್ಲ ಆಗ್ತಾ ಇಲ್ಲ. ತಮಗೆಲ್ಲ ಗೊತ್ತಿದ ಹಾಗೆ ಇವತ್ತು ಮೂಡ ಈಗ ಸಾರ್ವಜನಿಕರಿಗೆ, ಅಂದ್ರೆ ಈಗಾಗಲೇ ಬಹಳಷ್ಟು ಜನ ನಮ್ಮ ಕಾರ್ಯಕರ್ತರು ಸೇರ್ಕೊಂಡಿದ್ದಾರೆ. ಸಾರ್ವಜನಿಕ ಬಂಧುಗಳಿಗೆ, ಜನಸಾಮಾನ್ಯರಿಗೆ ತಿಳಿಸುವಂತ ಕೆಲಸ ಆಗಬೇಕು ನಮ್ಮ ಕಡೆಯಿಂದ. ಯಾಕೆಂತ ಹೇಳಿದ್ರೆ ಇವತ್ತು ಮೂಡ ಕಡೆಯಿಂದ ಯಾವುದೇ ಫೈಲ್ಗಳು ಮೂವ್ ಆಗ್ತಾ ಇಲ್ಲ. ಜನಸಾಮಾನ್ಯರಿಗೆ ಮನೆ ಕಟ್ಟಲಿಕ್ಕೆ ಭಾರಿ ಕಷ್ಟ ಆಗ್ತಾ ಇದೆ. ಬಹುಶಃ ಮನೆ, ಸಾಮಾನ್ಯ ಜನರಿಗೆ ಒಂದು ಮನೆ ಕೊಡುವಂತ ಮೂಡ ಕಡೆಯಿಂದ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ. ವಸತಿ ಯೋಜನೆ ಬಹುಶಃ ಈ ಭಾಗದಲ್ಲಿ 6ನೇ ವಾರ್ಡಲ್ಲಿ ಒಂದು 650 ಮನೆ ಬಹಳ ನಮ್ಮ ಸರ್ಕಾರ ಇದ್ದಂತ ಸಮಯದಲ್ಲಿ ಬಹುತೇಕ 90% ಕೆಲಸ ಮುಗಿಸಿದೆ. ಈಗಾಗಲೇ ಆ ಕೆಲಸ ನಿಂತೋಗಿದೆ. ಜನಸಾಮಾನ್ಯರಿಗೆ ಕೊಡುವಂತ ಏನು ಕೆಲಸ ಇದೆ ಅದು ಈಗ ಬಹಳ ಕಷ್ಟ ಆಗ್ತಾ ಇದೆ. ಸರ್ಕಾರಕ್ಕೆ ಹೋಗ್ಬೇಕಂತೆ. ಬಹುಶಃ ನಾವು ನಮ್ಮ ಸರ್ಕಾರ ಇದ್ದಂತ ಅವಧಿಯಲ್ಲಿ ಈ ಭಾಗದಲ್ಲಿ ಯಾವುದೇ ₹1 ಅನುದಾನ ಮಂಗಳೂರು ಕಾರ್ಪೊರೇಷನ್ಗೆ ಬರ್ತಾ ಇಲ್ಲ, ನಮ್ಮ ಶಾಸಕರಿಗೂ ಬರ್ತಾ ಇಲ್ಲ. ಬಹುಶಃ ಇವತ್ತು ಅಲ್ಲಿ ಇಲ್ಲಿ ಕೆಲಸ ಆಗ್ಬೇಕಾದ್ರೆ ಆ ಕೆಲಸ ನಡೆಯುವಂತದ್ದು ಈ ಹಿಂದೆ ಶಾಸಕರು ತಂದಂತ ಅನುದಾನದಲ್ಲಿ ಎಲ್ಲ ಭಾಗದಲ್ಲಿ ಸಹ ಕೆಲಸ ನಡೀತಾ ಇದೆ. ಇವತ್ತು ತಮಗೆ ಗೊತ್ತಿದೆ, ಈ ಭಾಗದಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು, ಸರ್ಕಾರ ಹಿಂದೂ ದಮನ ನೀತಿಯನ್ನು ಯಾವ ರೀತಿ ಖಂಡಿಸ್ತಾ ಇದೆ ಅಂತ ತಮಗೆ ಅದು ಗೊತ್ತಿದೆ. ಸುಹಾಸ್ ಶೆಟ್ಟಿಯ ಹತ್ಯೆ ನಡೆದಂತ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿಯ ಒಂದು ವರ್ತನೆಯನ್ನು ಕಂಡಿದ್ದು, ನೇರವಾಗಿ ಮುಸ್ಲಿಮರ ಪರ ನಿಲ್ಲುವಂತ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದೆ. ನಾವು ತಮಗೆ ಗೊತ್ತಿದ ಹಾಗೆ ಸಂಘದ ಹಿರಿಯರು, RSSನ ಪ್ರಮುಖರು, ಬಹಳಷ್ಟು ಹಿರಿಯರು ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಮನೆಗೆ ಹೋಗಿ ಅವರಿಗೆ ಕಿರುಕುಳ ಕೊಟ್ಟು ಅವರ GPS ಫೋಟೋವನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಕಳಿಸುವ ಕೆಲಸವನ್ನು ಮಾಡುವಂತ ಕೆಲಸವನ್ನು ಇವರು ಮಾಡಿದ್ದಾರೆ. ನಮ್ಮ ಹೆಂಗಸರಿಗೆ ನಮ್ಮ ಕಾಲದಲ್ಲಿ ನಾವು ಯಾವ ರೀತಿಯಲ್ಲಾದ್ರೂ ಉತ್ತರ ಕೊಡಲಿಕ್ಕೆ ನಾವು ತಯಾರಿದ್ದೇವೆ ಅನ್ನುವಂತ ಮಾತನ್ನು ಹೇಳ್ತಾ, ಏಳದ ಜನರಿಗೆ ಶಾಕ್ ಕೊಟ್ಟರು, ಸಿಎಂ ಬೆಳೆದಿಗೆ ಮೂಡ, ಕಾಂಗ್ರೆಸ್ ಸರ್ಕಾರ ನಮ್ಮಗಳ ಬೋಡ, ಸಿಎಂ ಬೆಳೆದಿಗೆ ಮೂಡ, ಕಾಂಗ್ರೆಸ್ ಸರ್ಕಾರ ನಮ್ಮಗಳ ಬೋಡ. ಭಾರತ್ ಮಾತಾ ಕಿ ಉಡುಪಿ ಜಿಲ್ಲಾ ಬಿಜೆಪಿ ವತಿಯಿಂದ ಸಾಧಾರಣ 399 ಪಂಚಾಯತ್ಗಳಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಸುರತ್ಕಲ್ನಲ್ಲಿ ಮತ್ತು ಮಂಗಳೂರು ದಕ್ಷಿಣದ ಮಹಾನಗರ ಪಾಲಿಕೆಯಲ್ಲಿ ಟೌನ್ ಮುನ್ಸಿಪಾಲಿಟಿ ಕಷ್ಟವಾಗುವಂತಹ ಪರಿಸ್ಥಿತಿಯನ್ನ ಈ ಸರ್ಕಾರ ತಂದೊಡ್ಡಿದೆ. ಜನಪರವಾದ ಹೋರಾಟವನ್ನ ನಾವು ಮಾಡಬೇಕಾಗಿದೆ ಅನ್ನುವಂತ ಯೋಜನೆಯೊಂದಿಗೆ ಈ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ನನ್ನ ಹೊಸ ಜೀವನದಲ್ಲಿ ಅಂತ ಹೇಳ್ಬೋದು, ಯಾವುದೇ ಪ್ರತಿಭಟನೆಗೆ ಹೋಗುವಂತ ಸಂದರ್ಭದಲ್ಲಿ ಮೇಲ್ಮೇಲೆ ಕೆಲವು ವಿಷಯಗಳನ್ನ ನೋಡ್ಕೊಂಡು ಹೋಗ್ತೇವೆ. ಮೇಲಿನ ಮೇಲೆ ಇವತ್ತು ಆ ಪ್ರತಿಭಟನೆಯಿಂದ ಈ ವಿಷಯ ಸಾಧಾರಣ ನನಗೆ ಗೊತ್ತಿರ್ತದೆ, ಏನಾದ್ರೂ ಒಂದು ನೋಡಿ ಓದಿ ತಿಳ್ಕೊಂಡಿರ್ತೇವೆ. ಇವತ್ತಿನ ಪ್ರತಿಭಟನೆ ಬಗ್ಗೆ ಸ್ವಲ್ಪ ಪಾಯಿಂಟ್ಸ್ ಗಳನ್ನ ಕೊಡಿ ಅಂತ ಜಿಲ್ಲೆಯಲ್ಲಿ ಕೇಳಿದೆ. ನಿನ್ನೆ ಓದಲಿಕ್ಕೆ ಶುರು ಮಾಡಿದ್ದೇನೆ, ಇನ್ನೂ ಸಹ ಆಗ್ತಾ ಇಲ್ಲ. ಬಹುಶಃ ಇದಕ್ಕೊಂದು 100 ಪ್ರತಿಭಟನೆ ಮಾಡುವಷ್ಟು ಮೆಟೀರಿಯಲ್ಸ್ ನಮ್ಮ ಕೈಯಲ್ಲಿದೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ, ಇವತ್ತು ಒಂದು ಸಮಸ್ಯೆನ ನಮ್ಮ ಕಣ್ಣು ಮುಂದೆ ಇಡ್ತಾರೆ, ಆ ಸಮಸ್ಯೆ ಮೂಲಕ ಅವರು ದುಡ್ಡು ಮಾಡ್ತಾರೆ. ಆ ದುಡ್ಡು ಮಾಡಿ ಎಲ್ಲೋ ಒಂದು ಕಡೆ ಜನ ಧ್ವನಿ ಎತ್ತಬೇಕು ಅನ್ನುವಂತ ಹೊತ್ತಿನಲ್ಲಿ
ಅದಕ್ಕಿಂತ ದೊಡ್ಡದಾದ ಸಮಸ್ಯೆಯನ್ನ ಎದುರಿಡ್ತಾರೆ. ಆಗ ಈ ಹಿಂದಿನ ಸಮಸ್ಯೆ ಎಲ್ಲ ಒಂದು ಜನರಿಗೆ ನೆನಪು ಹೋಗ್ತದೆ, ಹೊಸ ಸಮಸ್ಯೆ ಕಣ್ಣು ಮುಂದೆ ಬರ್ತದೆ. ದೊಡ್ಡದಾದ ಭ್ರಷ್ಟಾಚಾರ ಮಾಡ್ತಾರೆ. ಭ್ರಷ್ಟಾಚಾರ ಮಾಡಿದ ನಂತರ ಆ ಇಲಾಖೆಗೆ ಸಂಬಂಧಪಟ್ಟಂತ 2-3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ. ದುಡ್ಡು ಮನೆಗೆ ತಗೊಂಡು ಹೋಗುವುದು ಸಿದ್ದರಾಮಯ್ಯ ಮತ್ತು ಅವರ ಕ್ಯಾಬಿನೆಟ್, ಸಸ್ಪೆಂಡ್ ಆಗುವುದು ಅಲ್ಲಿ ಕೆಲಸ ಮಾಡುತ್ತಿರುವಂತ ಅಧಿಕಾರಿ. RCB ಕಪ್ಪು ಬಿದ್ದಂತ ಕಪ್ಪು ಅವ್ರು ಗೆದ್ದಂತ ಸಮಯದಲ್ಲಿ ಸಿದ್ದರಾಮಯ್ಯನವರು ಏನ್ ಮಾಡಿದ್ರು ನಿಮ್ಗೆಲ್ಲರಿಗೂ ಗೊತ್ತಿದೆ. 11 ಜೀವಗಳನ್ನ ನಾವು ಕಳೆದುಕೊಂಡಿವಿ. ಯಾಕೆ ನಾವು ಕಳೆದುಕೊಂಡಿವಿ? 11 ಯುವಕರು ನಮ್ಮೊಂದಿಗಿಲ್ಲ ಇವತ್ತು. ಯಾಕೆ ಅವ್ರ ತಪ್ಪಾಗಿರ್ಬೋದಾ? ತುಂಬಾ ವಿಶ್ಲೇಷಣೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಇಲ್ಲೊಂದು ಆಗ್ತಾ ಇರ್ತದೆ. RCB ಕರ್ನಾಟಕದ ಟೀಮ್ ಅಲ್ಲ, ನಮ್ಮ ದೇಶದ ಟೀಮ್ಸ್ ಅಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಜನರಿಗೆ ಅದ್ರ ಬಗ್ಗೆ ಭಾವನೆ, RCB ಅಂದ್ರೆ ರಾಯಲ್ ಚಾಲೆಂಜ್ ಬ್ಯಾಂಗ್ಳೂರ್ ಅನ್ನುವಂತ ಶಬ್ದ ಇದೆ, ಜನರಿಗೆ ಕನೆಕ್ಷನ್ ಇದೆ ಅದರೊಟ್ಟಿಗೆ. ಅದಕ್ಕೋಸ್ಕರ ಅದರ ಮೂಲಕ ರಾಜಕೀಯ ಲಾಭ ತೆಗೆದುಕೊಳ್ಬೇಕು. ಯಾರೋ ಕ್ರಿಕೆಟ್ ಆಡುದು, ಯಾರೋ ವಿಕೆಟ್ ತೆಗೆದದ್ದು, ಯಾರೋ ಸೆಂಚುರಿ ಹೊಡೆದದ್ದು. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಅದರ ಮೂಲಕ ಕಪ್ಪನ್ನ ಹಿಡಿದುಕೊಂಡು ತಾವೇ ಆಳಿದ ಹಾಗೆ ಮಾಡುವಂತ ಗಲಾಟೆಯನ್ನ ಪ್ರಹಸನ ಮಾಡಿದ್ರು. ಪೆಟ್ಟು ಬಿದ್ದದ್ದು ಯಾರಿಗೆ? 11 ಸಾರ್ವಜನಿಕರು ಸತ್ತೋದ್ರು. 3-4 ಒಳ್ಳೆಯ ಪೊಲೀಸ್ ಅಧಿಕಾರಿಗಳು ಇಂಟೆಲಿಜೆನ್ಸ್ ಇಂದ ಹೇಳಿದ್ರು ಅವರಿಗೆ, ನೀವು ಇದನ್ನ ಮಾಡಬೇಡಿ ಇದನ್ನ ಅಂತ. ಕೇಳಲಿಲ್ಲ. 3-4 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು. 1000 ಸಮಸ್ಯೆಗಳಿದೆ. ಕಾರ್ಪೊರೇಷನ್ಗೆ ಬಂದ್ರೆ 1000 ಸಮಸ್ಯೆಗಳಿದೆ. ಮೂಡಕ್ಕೆ ಹೋದ್ರೆ ನಿಮಗೆ ಮತ್ತೆ 1000 ಸಮಸ್ಯೆಗಳು ಅಲ್ಲಿ ಸಿಗ್ತದೆ. ಈಗ ಎಲ್ಲದನ್ನ ಸರ್ಕಾರ ಮಿತಿ ಮೀರಿ ಭ್ರಷ್ಟಾಚಾರದ ಬಡವಿನಲ್ಲಿ ಮುಳುಗಿ ಹೋಗಿದೆ. ಏನ್ ಮಾಡ್ತಾ ಇದ್ದಾರೆ ಇವತ್ತು? ನೀವು ಮೂಡದಲ್ಲಿ ಯಾರಾದ್ರೂ ಮನೆ ಕಟ್ಟಲಿಕ್ಕೆ ಅಥವಾ ಸಿಂಗಲ್ ಸೈಡ್ಗೆ ಹಾಕಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಹಿಂದೊಬ್ಬ 5 ಸೆಂಟ್ ಜಾಗಕ್ಕೆ ಸಿಂಗಲ್ ಸೈಟ್ ಮಾಡಿ ಕನ್ವರ್ಷನ್ ಮಾಡಿ ಖಾತಾ ಇದೊಂದೆಲ್ಲ ಮಾಡುವಂತ ಸಂದರ್ಭದಲ್ಲಿ ಟೋಟಲ್ ಆಗಿ ಒಂದು 20,000 ಖರ್ಚಾಗ್ತಾ ಇತ್ತು. ಈಗ ಸರ್ಕಾರಕ್ಕೆ ಏನು 10,000 ಕಟ್ಲಿಕ್ಕೆ ಬರ್ತದೆ. ಮೇಜಿನ ಅಡಿಯಲ್ಲಿ 60-65,000 ಲಂಚವನ್ನು ಅಧಿಕಾರಿಗಳು ತೆಗೆದುಕೊಂಡು ಮಿನಿಸ್ಟ್ರಿಗೆ ತಲುಪಿಸ್ತಾ ಇದ್ದಾರೆ. ಕಾಯ್ದೆ ಕೇಸ್ ಬಿಡುವಂತ ಸಾಧ್ಯತೆ ಇದೆ. ಯಾರು ನೀವು ಇದಕ್ಕೆ ಪೊಲೀಸ್ ಪರ್ಮಿಷನ್ಗೆ ಲೆಟರ್ ಕೊಟ್ಟಿದ್ರಿ, ಯಾರಿಲ್ಲಿ ಅಧಿಕಾರಿಗಳ ಹತ್ರ ಹೋಗಿ ಮನವಿಯನ್ನ ಸಲ್ಲಿಸಿದಿರಿ, ಅವ್ರ ಮೇಲೆಲ್ಲ ಎಲ್ಲೋ ಒಂದ್ ಕಡೆ ಕೇಸನ್ನ ಹಾಕಿ ನಮ್ಮ ಧ್ವನಿಯನ್ನ ಅಡಗಿಸುವಂತ ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇದೆ. ಒಂದು ಕಡೆ ಹಿಂದೂಗಳನ್ನ ದಮನ ಮಾಡೋದು ಕಂಟಿನ್ಯೂಸ್ ಆಗಿ ಆಗ್ತಾನೆ ಇದ್ರೆ, ಇನ್ನೊಂದು ಕಡೆ ಬಡವರಿಗೆ ಜೀವನ ಮಾಡಲಿಕ್ಕೆ ಕಷ್ಟಕರವಾದಂತಹ ಪರಿಸ್ಥಿತಿಯನ್ನ ತಂದೊಡ್ಡಿದ್ದಾರೆ. ಎಜೆಂಡಾ ಏನೆಲ್ಲ ಇದೆ? ಎಜೆಂಡಾ ತಯಾರು ಮಾಡೋದು ಯಾರು? ಮೂಡದ ಇಲ್ಲಿನ ಅಧಿಕಾರಿಗಳು ಮತ್ತು ಅಲ್ಲಿನ ಅಧ್ಯಕ್ಷರು. ಮೀಟಿಂಗ್ ಅಲ್ಲಿ ನಾವೆಲ್ಲ ಕುಳಿತುಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿ, ಟೆಕ್ನಿಕಲ್ ಪರ್ಸನ್ಸ್ ಇರ್ತಾರೆ, ಇಂಜಿನಿಯರ್ಸ್ ಇರ್ತಾರೆ, ಎಲ್ಲ ಇರ್ತಾರೆ, ಆಗ್ತದೆ. ಈಗ ಪರಿಸ್ಥಿತಿ ಬದಲಾವಣೆ ಆಗಿದೆ. ನಿಮ್ಮ ಅಜೆಂಡಾ ಮಂಗಳೂರಿನಲ್ಲಿ, ಮೂಡದ ಅಜೆಂಡಾ ಮಂಗಳೂರಿನಲ್ಲಿ ತಯಾರಾಗುವುದಿಲ್ಲ. ನಿಮ್ಮ ಎಜೆಂಡಾ ಬೆಂಗಳೂರಿನಲ್ಲಿ ತಯಾರಾಗ್ತದೆ. ಈಗ ಕರ್ನಾಟಕ ರಾಜ್ಯದ ಎಲ್ಲಾ ಪ್ರಾಧಿಕಾರಗಳಲ್ಲಿ ಅಲ್ಲಿರುವಂತಹ ಅಧ್ಯಕ್ಷರ ಅಧಿಕಾರವನ್ನು ಮೊಟಕುಗೊಳಿಸಿ, ನಾವೊಂದು ವಿರೋಧ ಪಕ್ಷವರು ನಮ್ಗೆ ಅಧಿಕಾರ ಕೊಡ್ಲಿಕ್ಕೆ ಅವರು ಹೆದರ್ತಾರೆ. ಎಲ್ಲ ಬೆಂಗಳೂರಿನಿಂದ ಆಗ್ತದೆ. ಹೇಗಾಗ್ತದೆ? ಒಬ್ಬ ದೊಡ್ಡ ಬಿಲ್ಡರ್ ಹೋಗಿ ಒಂದು ಅಪ್ಲಿಕೇಶನ್ ಹಾಕ್ತಾನೆ, ನನಗೆ ಬಿಲ್ಡಿಂಗ್ ಕಟ್ಟಬೇಕಂತ. ಇವ್ರ ಎಜೆಂಡಾದಲ್ಲಿ ಬರುವುದಿಲ್ಲ. ಇಲ್ಲಿ ಹೋಗಿ ಕೇಳಿದಾಗ ನಂದು ಇನ್ನೂ ಬರ್ಲಿಲ್ಲ ಎಜೆಂಡಾದಲ್ಲಿ ಅಂತ ಹೇಳಿದ್ರು. ಹೇಳ್ತಾರೆ ಅವ್ರು ಬೋದು ದಿಕ್ಕೊಡೆಗೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರದ ಒಂದು ಮಡವಿನಲ್ಲಿ ಮುಳುಗಿಕೊಂಡಿರೋ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ. 70 ರೂಪಾಯಿ ಸ್ಕ್ವೇರ್ ಫೀಟ್ಗೆ ಸರ್ಕಾರಕ್ಕೆ ಕೊಡ್ತಾರೆ. ಸರ್ಕಾರ ಅಲ್ಲ, ಸರ್ಕಾರದಲ್ಲಿರುವಂತಹ ಚುನಾಯಿತ ಜನಪ್ರತಿನಿಧಿಗಳು ಯಾರಿದ್ದಾರೆ, ನೀವು ಕಟ್ಟಿದಂತ ಬಿಲ್ಡಿಂಗಿಗೆ 70 ರೂಪಾಯಿಯನ್ನ ಸ್ಕ್ವೇರ್ ಫೀಟ್ಗೆ ಬೆಂಗಳೂರಿಗೆ ಕಳಿಸಬೇಕಾಗಿ ಬರುವಂತಹ ಪರಿಸ್ಥಿತಿ ನಮ್ಮ ಮುಂದಿದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು, ನೀಟ್
ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ ಎಚ್ಇಪಿಎಸ್. ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.